ಕೋವಿಡ್ ನಿಯಂತ್ರಣಕ್ಕೆ ಅನುಗುಣವಾಗಿ ಟಾಸ್ಕ್ ಫೋರ್ಸ್ ಕಾರ್ಯನಿರ್ವಹಿಸುತ್ತಾ ಮುಂದುವರಿಯಬೇಕು. ಲಾಕ್ಡೌನ್ ಕೊರೋನಾಕ್ಕೆ ಔಷಧಿಯಲ್ಲ. ಹಿಂದೆ ಲಾಕ್ಡೌನ್ ಮಾಡಿದ ನಂತರವೂ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಲೇ ಬಂದಿವೆ. ಸಮರ್ಪಕವಾಗಿ ತಳಮಟ್ಟದಲ್ಲಿ ಆಕ್ಷನ್ ಪ್ಲಾನ್ ರಚಿಸಿದಲ್ಲಿ ಮಾತ್ರ ನಿಯಂತ್ರಣ ಸಾಧ್ಯ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಚನಹಳ್ಳಿ ಗ್ರಾಮ ಪಂಚಾಯತ್ನ ದಿವಂಗತ ಯುಟಿ ಫರೀದ್ ಸಭಾಂಗಣದಲ್ಲಿ ಜರುಗಿದ ಕೋವಿಡ್-19 ಟಾಸ್ಕ್ ಫೋರ್ಸ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮ ಮಟ್ಟದಲ್ಲಿ ಮಾತ್ರವಲ್ಲ, ವಾರ್ಡ್ ಮಟ್ಟದಲ್ಲೂ ಸಮಿತಿಯನ್ನ ರಚನೆ ಮಾಡಬೇಕು. ಪಾಸಿಟಿವ್ ಪ್ರಕರಣ ಕುರಿತು ಮಾಹಿತಿ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಇರಬೇಕು. ಕೋವಿಡ್ ಟೆಸ್ಟ್ ನೀಡಿದವರು ವರದಿ ಬರುವವರೆಗೂ ಸುತ್ತಾಡದಂತೆ ಬೀಟ್ ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು. ಅದನ್ನ ಅಧಿಕಾರಿಗಳು ಪರಿಶೀಲಿಸುತ್ತಿರಬೇಕು ಎಂದವರು ಹೇಳಿದರು. 22 ಜನ ಇದ್ದಾರೆ ಮಂಜನಹಳ್ಳಿಯಲ್ಲಿ. ಅವರನ್ನು ನೀವು ಟ್ರೇಸ್ ಮಾಡಬೇಕು. ಎಷ್ಟು ಜನ ಟ್ರೇಸ್ ಮಾಡಿದ್ದೀರಿ? ನಮಗೆ ತುಂಬಾ ಕಡಿಮೆ ಇದೆ. ಉಪವಾಸ ಆಗಿರೋದ್ರಿಂದ ಯಾರು ಕೂಡ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ತಗೊಂಡಿರಲಿಲ್ಲ. ಅದನ್ನು ಸ್ವಲ್ಪ ತಗೊಂಡು ಈಗ ಅದ್ರ ಇಮ್ಯುನಿಟಿ ಜಾಸ್ತಿ ಇದೆ. ನಮಗೆ ತುಂಬಾ ಕಡಿಮೆ ಇದೆ. ಉಪವಾಸ ಆಗಿರೋದ್ರಿಂದ ಯಾರು ಕೂಡ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ತಗೊಂಡಿರಲಿಲ್ಲ. ಅದನ್ನು ಸ್ವಲ್ಪ ತಗೊಂಡು ಈಗ ಅದ್ರ ಇಮ್ಯುನಿಟಿ ಜಾಸ್ತಿ ಇದೆ. ನಮ್ಮ ಹಳ್ಳಿ ಕಡೆಯವರು ತುಂಬಾ ವೀಕ್ ಇದೆ. ಈಗ ಏನಂತ ಹೇಳಿದ್ರೆ, ನಮ್ಮ ಹಳ್ಳಿ ಕಡೆಯವರು ತುಂಬಾ ವೀಕ್ ಇದೆ. ಇಲ್ಲಿ ಬಂದು ಚರ್ಚೆ ಮಾಡಿ ಡೈರೆಕ್ಟ್ ಆಗಿ ವಾರ್ಡ್ಗೆ ಹೋದ್ರೆ ಏನು ಕೂಡ ಆಗಬೇಕಿಲ್ಲ. ವಾರ್ಡ್ ನಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇಲ್ಲಿಯ ಒಂದು ಸಮಿತಿ ಏನಿದೆ ಅದೇ ರೀತಿಯ ಕೆಲವರ ಆಕ್ಟಿವ್ ಆಗಿ ಕೆಲಸ ಮಾಡುವಂತವರ ಆ ವಿಶೇಷವಾದ ಸಮಿತಿಯನ್ನು ತಮ್ಮ ವಾರ್ಡ್ ಮಟ್ಟದಲ್ಲಿ ಕೂಡ ಮಾಡಬೇಕು. ಅದೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ವಿಶೇಷವಾದ ಜವಾಬ್ದಾರಿ. ನೀವಲ್ಲಿ ಮಾಜಿ ಸದಸ್ಯರು, ಸಂಘ ಸಂಸ್ಥೆಯರ ಸಹಕಾರ ಪಡೆದುಕೊಂಡು ಇದನ್ನು ಅನುಷ್ಠಾನ ಮಾಡಿ. ನಿಮ್ಮ ಪ್ರತಿಯೊಂದು ವಾರ್ಡ್ಗೆ ಮತ್ತು ನಿಮ್ಮ ಗ್ರಾಮ ಪಂಚಾಯತಿಗೆ ಗೊತ್ತಾಗಬೇಕು, ನಿಮ್ಮ ವಾರ್ಡಿಂದ ಇವತ್ತು ಎಷ್ಟು ಜನ ಟೆಸ್ಟಿಗೆ ಹೋಗಿದ್ದಾರೆ ಅಂತೇಳಿ ಮಧ್ಯಾಹ್ನ 12 ಗಂಟೆ ಆಗುವಾಗ ನಿಮಗೆ ಮಾಹಿತಿ ಬರಬೇಕು. ನಿಮಗೆ ಮಾಹಿತಿ ಬರದಿದ್ರೆ ನೀವು ಫೋನ್ ಮಾಡಿ ಕೇಳಬೇಕು. ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು, ಬಿಡಿ ಅವರೇ ಸರಿ ನಿಮಗೆ ಇಬ್ಬರು ಇದಿರಲ್ಲ ಬಹಳ ಕ್ಲಿಯರ್ ಕಟ್ ಆಗಿ ಡೈಲಿ ನಿಮಗೆ 12 ವರ್ಷಕ್ಕೆ ವಾಟ್ ಟೈಮ್ ನಿಮಗೆ. ಈ ಸಂದರ್ಭ ಉಪ ತಹಶೀಲ್ದಾರ್ ವಿನೋದ ಎಸ್ ರಾವ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಂಜೆ ನಾಗರಾಜ್, ಮಂಚನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಸ್ರೀನಾ ಇಕ್ಬಾಲ್, ಉಪಾಧ್ಯಕ್ಷ ವಿನ್ಸೆಂಟ್ ವೇಗಸ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮ್ಯಾ, ಕೆಎಫ್ ನಾಟಿಕಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಿಸ್ಕಿಯಾ, ಗ್ರಾಮ ಕರ್ಣಿಕ ಪ್ರಸಾದ್ ಉಪಸ್ಥಿತರಿದ್ದರು.